ಚೇಳ್ಯಾರು ಕೊಲ್ಯ ಶ್ರೀ ಜಾರಂತಾಯ ಧೂಮಾವತಿ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಜನವರಿ 6ರಿಂದ 17ರವರೆಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ರವಿಪ್ರಸನ್ನ ಸಿಕೆ ಹೇಳಿದರು. ಈ ಬಗ್ಗೆ ಸುರತ್ಕಲ್ನ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಚೇಳ್ಯಾರು ಕೊಲ್ಯ ಜಾರಂತಾಯ ಧೂಮಾವತಿ ದೈವಸ್ಥಾನವು 106 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ದೈವಸ್ಥಾನದ ಕುಟುಂಬಿಕರು, ಗ್ರಾಮಸ್ಥರು ಮತ್ತು ಊರ ಪರವೂರ ಭಕ್ತರ ಸಹಕಾರದಿಂದ ಸಂಪೂರ್ಣವಾಗಿ ನವೀಕರಣಗೊಂಡಿದೆ. ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಜನವರಿ 6ರಿಂದ 9ರವರೆಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳು ಮತ್ತು ವೇದಮೂರ್ತಿ ಶ್ರೀ ಕೊರಂಗಿಬೈಲು ಗಂಗಾಧರ ಮಯ್ಯರ ನೇತೃತ್ವದಲ್ಲಿ ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ಪದ್ಮರಾಜ ತಂತ್ರಿ ಮತ್ತು ವೇದಮೂರ್ತಿ ಶ್ರೀ ಸದಾಶಿವ ಉಪಾಧ್ಯಾಯರ ಸಹಕಾರದಲ್ಲಿ ಸಕ್ರಿ ಗೋಪಾಲಕೃಷ್ಣ ಸಾಮಕರ ಶುಭ ಆಶೀರ್ವಾದದೊಂದಿಗೆ ನಡೆಯಲಿದೆ. ಅಲ್ಲದೆ ಕ್ಷೇತ್ರದ ವಾರ್ಷಿಕ ನೇಮೋತ್ಸವವು ನಡೆಯಲಿದೆ ಎಂದರು. 6 ತಾರೀಕಿನಿಂದ 9 ತಾರೀಕಿನವರೆಗೆ ಬ್ರಹ್ಮಕಲಶ, ತದನಂತರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು 17ರವರೆಗೆ ನೆರವೇರಲಿಕ್ಕಿದೆ. ಕೊಲ್ಯ ಜಾರಂತಾಯ ಧೂಮಾವತಿ ದೇವಸ್ಥಾನ ಅತಿ ಪುರಾತನವಾಗಿರುವಂತಹ ದೇವಸ್ಥಾನ ಮಾತ್ರವಲ್ಲದೆ ಕಾರಣಿಕವನ್ನು, ತನ್ನದೇ ಆದಂತಹ ಒಂದು ಕಾರಣಿಕವನ್ನು, ತನ್ನ ವಿಶೇಷತೆಯನ್ನು, ಬಂಡಿ, ಬಾವಿ, ಹಳೆಯ ಒಂದು ಸಾನ್ನಿಧ್ಯ ಮರ, ಮೇಲೆ ಗುಡ್ಡೆಯ ಮೇಲಿರುವಂತಹ ಗಡುವಾಡು ಸ್ಥಳಗಳು ಮೂಲ ಸಾನ್ನಿಧ್ಯ, ಹೀಗೆ 10 ಹಲವು ವಿಶೇಷತೆಯನ್ನು ಪಡೆದಿರುವಂತಹ ದೇವಸ್ಥಾನ. ಇಲ್ಲಿಯ ಜೀರ್ಣೋದ್ಧಾರ ಆಗಬೇಕು, ಒಳ್ಳೆಯ ರೀತಿಯಲ್ಲಿ ನೆರವೇರಬೇಕು ಅಂತ ಸುಮಾರು ವರ್ಷಗಳಿಂದ ಪ್ರಯತ್ನವನ್ನು ಪಟ್ಟಿದ್ದು, ಈ ವರ್ಷ ಸಂಪೂರ್ಣವಾಗಿ ಸಮಗ್ರವಾಗಿ ಜೀರ್ಣೋದ್ಧಾರವನ್ನು ಶಿಲಾಮಯ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಕೊಡಿಮರ ಕೂಡ ಬಹಳ ಅಪರೂಪದ ಕೊಡಿಮರ, ಅದು ಕಲ್ಲಿನ ಏಕಶಿಲೆಯ ಕೊಡಿಮರವನ್ನು ಈ ಸಲ ನಾವು ಪ್ರತಿಷ್ಠೆಯನ್ನು ಮಾಡಲಿಕ್ಕಿದ್ದೇವೆ. 3 ದಿನಗಳ ಕಾಲ ನಡೆಯುವ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಮತ್ತು ಬಳಿಕ ನಡೆಯುವ ವಾರ್ಷಿಕ ನೇಮೋತ್ಸವದಲ್ಲಿ 5,000ರಷ್ಟು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಭಕ್ತರ ಅನುಕೂಲಕ್ಕಾಗಿ ಎಲ್ಲಾ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿದೆ. ಈ ಧಾರ್ಮಿಕ ಕಾರ್ಯಕ್ರಮದ ಸಲುವಾಗಿ ಹೊರೆ ಕಾಣಿಕೆ ಮೆರವಣಿಗೆಯೂ ನಡೆಯಲಿದೆ. ಕ್ಷೇತ್ರದಲ್ಲಿ 12 ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ನೂತನ ಅಶ್ವ ಮತ್ತು ವಾರಾಹಿ ಬಂಡಿಗಳು, ಅದರೊಂದಿಗೆ ನೂತನ ಪಲ್ಲಕ್ಕಿಗಳು, ದೈವಗಳಿಗೆ ಬೇಕಾಗುವಂತಹ ಎಲ್ಲ ಕೊಡೆ ಚಾಮರಾದಿ ಛತ್ರಾದಿಗಳನ್ನು ನೂತನವಾಗಿ ದೈವಗಳಿಗೆ ಸಮರ್ಪಣೆ ಮಾಡಿ ನಾವು 6ರಂದು ಹೊರಕಾಣಿಕೆಯ ಮೆರವಣಿಗೆಯನ್ನು ಇಡ್ಯ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸ್ತೇವೆ. ಅದೇ ರೀತಿ ಆ ದಿನ 7 ಗಂಟೆಗೆ ದೈವಸ್ಥಾನದ ಎದುರಿರುವಂತಹ ಧರ್ಮ ಚಾವಡಿ ವೇದಿಕೆಯಲ್ಲಿ ಕೃಷ್ಣಾಪುರ ಮಠದ ಸ್ವಾಮಿಗಳ ದಿವ್ಯಹಸ್ತದಿಂದ ಉದ್ಘಾಟನೆಗೊಳ್ಳಲಿಕ್ಕಿದೆ. ಶ್ರೀ ಪಂಚಭಾಸ್ಕರ ಭಟ್ರ ಧಾರ್ಮಿಕ ಪ್ರವಚನ. ಅದೇ ರೀತಿ ಆ ದಿವಸ ಎಲ್ಲ ಕಾರ್ಯಕರ್ತರು, ಎಲ್ಲ ನಮ್ಮ ದೈವಸ್ಥಾನಕ್ಕೆ ಸಂಪೂರ್ಣ ಸಹಕರಿಸಿದ ಪ್ರತಿಯೊರ್ವರನ್ನು ನಾವು ಸನ್ಮಾನ ಮಾಡಲಿದ್ದೇವೆ. 7-8 ಧಾರ್ಮಿಕ ಕಾರ್ಯಕ್ರಮಗಳು, 9ರಂದು ಬ್ರಹ್ಮಕಲಶದ ಕಲಶಾಭಿಷೇಕ, ಅದರ ನಂತರ ಪಲ್ಲಪೂಜೆ ನೆರವೇರಿ ತಾಳಮದ್ದಲೆ, ರಾತ್ರಿ ನೇಮೋತ್ಸವ, ಮೊದಲಿಗೆ ನಡೆಯುವಂಥ ಬ್ರಹ್ಮಕಲಶದ ನೈವೇದ್ಯಗಳ ನಿರ್ಧಾರವನ್ನು ಮಾಡಿ ನಾವು ನೇಮೋತ್ಸವವನ್ನು ಮಾಡಲಿದ್ದೇವೆ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ರಮೇಶ್ ಪೂಜಾರಿ ಚೇಳ್ಯಾರು, ಕೋಶಾಧಿಕಾರಿ ದಯಾನಂದ ಬಿ ಶೆಟ್ಟಿ ಕಂಡಿಗೆಬೀಡು, ಆಡಳಿತ ಸಮಿತಿಯ ಅಧ್ಯಕ್ಷರಾದ ಅಣ್ಣು ಕೋಟ್ಯಾನ್ ಕೊಲ್ಯ, ಕಾರ್ಯದರ್ಶಿ ಉಮೇಶ್ ಕೋಟ್ಯಾನ್ ಕೊಲ್ಯ, ಕೋಶಾಧಿಕಾರಿ ಸುಧಾಕರ್ ಬಿ ಶೆಟ್ಟಿ ಕಂಡಿಗೆ ಉಪಸ್ಥಿತರಿದ್ದರು. ಶರಸಾಲ್ಯನ್ ವಿ4 ನ್ಯೂಸ್ 24/7 ಮಂಗಳೂರು.